ಅನ್ಕೊಂಡಿದ್ದೆ ಇವಳು ನನಗೆ ವಿಡಿಯೋ ಮಾಡ್ಲಿಕ್ಕೆ ಬಿಡ್ತಿಲ್ಲ ಕೈಸ್. ಇವತ್ತು ಬೆಳಿಗ್ಗೆಯಿಂದ ವಿಡಿಯೋ ಮಾಡ್ತೇನೆ ಅಂತ ಹೋಗ್ತಿದ್ದಾರೆ. ಇವಳು ನನ್ನ ಬಿಡ್ತಾ ಇಲ್ಲ. ನೋಡಿ ನೋಡಿ ಮಲಗ್ಲಿಕ್ಕೆ ಹೇಳುದಿಲ್ಲ. ನೋಡಿ ನಾನು ಚೀಟಿ ತೆಗಿಲಿಕ್ಕೆ ಅಂತ ರೆಡಿ ಮಾಡಿಟ್ಟದ ಅವಳು ಎಲ್ಲ ಹರಿದಾಕಿದ್ಲು. ನೋಡಿ ಒಂದು ತೆಗ್ದ್ಲ ಅವಳು ಆಲ್ರೆಡಿ. ಸೊ ಅದನ್ನೇ ನಾನು ತೋರಿಸ್ತೇನೆ ಇಲ್ಲಿ ನಿಮ್ಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ನಾನು ಮೊನ್ನೆ ಟೀಚರ್ಸ್ ಡೇ ಕಾಂಪಿಟೇಷನ್ ಇಟ್ಟಿದ್ದೆ ಅಲ್ವಾ. ಸೊ ನಿಮ್ಮ ನೆಚ್ಚಿನ ಗುರುಗಳೊಟ್ಟಿಗೆ ತೆಗೆದ ಫೋಟೋವನ್ನ ಕಳಿಸಿ, ಸೊ 200ಕ್ಕಿಂತ ಯಾರು ಹೆಚ್ಚು ಲೈಕ್ಸ್ ಬರುತ್ತೋ ಅವರನ್ನ ಸೆಲೆಕ್ಟ್ ಮಾಡಿ ಚೀಟಿ ಹಾಕಿ ಇವತ್ತಿನ ವಿನ್ನರ್ ಅನೌನ್ಸ್ ಮಾಡ್ತೇನೆ ಅಂತ ಹೇಳಿದ್ದೆ. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಅಷ್ಟೇ. ಸೊ ಜಸ್ಟ್ ಇಬ್ರು ಮಾತ್ರ 200ಕ್ಕಿಂತ ಹೆಚ್ಚು ಲೈಕ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಸೊ ಇಬ್ರಲ್ಲಿ ಈಗ ನಾನು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ನಾನು ಅನ್ಕೊಂಡಿದ್ದೆ ಇವಳು ನನಗೆ ವಿಡಿಯೋ ಮಾಡ್ಲಿಕ್ಕೆ ಬಿಡ್ತಿಲ್ಲ ಕೈಸ್. ಇವತ್ತು ಬೆಳಿಗ್ಗೆಯಿಂದ ವಿಡಿಯೋ ಮಾಡ್ತೇನೆ ಅಂತ ಹೋಗ್ತಿದ್ದಾರೆ. ಇವಳು ನನ್ನ ಬಿಡ್ತಾ ಇಲ್ಲ. ನೋಡಿ ನೋಡಿ ಹೀಗೇ ಮಾಡ್ತಿದ್ದಾಳೆ. ಎಲ್ಲಾ ಚೆಲ್ಲಾಪಿಲ್ಲಿ ಮಾಡಿ ಬಿಟ್ಟಿದ್ದಾಳೆ. ನೋಡಿ ಬನ್ನಿ ಇವತ್ತಿನ ವ್ಲಾಗ್ ಫಸ್ಟಿಗೆ ಶುರು ಮಾಡೋಣ. ಗೈಸ್, ವ್ಲಾಗ್ ಏನಿಲ್ಲ ಅಂತ ಹೇಳಿದ್ರಲ್ಲ ಇವತ್ತು ಏನ್ ಲೇಟ್ ಅಂತ. ಸೊ ವ್ಲಾಗ್ ಲೇಟ್ ಹೋಗ್ಲಿಕ್ಕೆ ಕಾರಣ ಇವಳು. ಇವತ್ತು ನನ್ನ ವಿಡಿಯೋ ಮಾಡ್ಲಿಕ್ಕೆ ಬಿಡ್ತಿಲ್ಲ ಇವಳು. ಇವತ್ತು ಟೀಚರ್ಸ್ ಡೇದು ವಿನ್ನರ್ ಅನೌನ್ಸ್ಮೆಂಟ್ ಉಂಟಲ್ವಾ, ಫೋಟೋಸ್ ಬರ್ತಿದ್ದು. ನಾನು ಆಗದಿಂದ ವಿಡಿಯೋ ಮಾಡ್ಬೇಕು ಅನ್ಕೊಂಡು ಇವಳು ಮಲಗಿದ್ದಾಗ ಸ್ವಲ್ಪ ಕೆಲಸ ಇತ್ತು. ಇವಳು ಇವತ್ತು ಮಧ್ಯಾಹ್ನ ನಂತರ ಮಲಗ್ಲೇ ಇಲ್ಲ. ನೋಡಿ ಇದೇ ಮಲಗ್ಲಿಕ್ಕೆ ಹೇಳುದಿಲ್ಲ. ಪೋಕ್ರಿ ಲಚ್ಚಾಗಿದ್ದಾಳೆ. ವಿಡಿಯೋ ಮಾಡ್ಲಿಕ್ಕೆ ಬಿಡ್ತಿಲ್ಲ ನಂಗೆ. ನೋಡಿ ಗೈಸ್, ನೋಡಿ ಹೀಗೆ ಮಾಡ್ತಿದ್ದಾಳೆ. ನೋಡಿ ಆಗ ಕೂಡ ಅಷ್ಟೇ. ನೋಡು ವಿನ್ನರ್ ಅನೌನ್ಸ್ಮೆಂಟ್ ಮಾಡುವ ಅಂತ ಹೇಳಿ ಕೂತಿದ್ದೆ, ಇವಳು ಬಿಡುದಿಲ್ಲ. ನೋಡಿ ಎಸ್, ನಾನು ಈ ಫೋಟೋ ಸ್ಪರ್ಧೆಯನ್ನ, ಸೊ ಇದ್ರ ವಿನ್ನರ್ ಅನೌನ್ಸ್ಮೆಂಟ್ ಅನ್ನ ನನ್ನ ನೆಚ್ಚಿನ ಗುರುಗಳ ಜೊತೆಗೆ ಚೂಸ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನಂಗೆ ಹೋಗ್ಲಿಕ್ಕೆ ಟೈಮ್ ಇಲ್ಲ. ಹೋಗುದು ಬಿಡಿ, ಇವಳು ನನ್ಗೆ ಇಲ್ಲಿಗೆ ಸಹ ಇದು ಮಾಡ್ಲಿಕ್ಕೆ ಬಿಡುದಿಲ್ಲ. ಅಮ್ಮ ಅಂತ ನನ್ನ ಹಿಂದೆ ಇರ್ತಾಳೆ. ನೋಡಿ ಹೀಗೇ ಮಾಡೋದು. ಈಗ ನಾನು ಇಲ್ಲಿ ಕೂರಿಸಿದ್ದೆ, ಅದಾಗುದಿಲ್ಲ, ಹಿಡ್ಕೊಳ್ಬೇಕಂತೆ. ಒಂದೊಂದು ಬುದ್ಧಿ ಕಲ್ತಿದ್ದಾಳೆ. ಸೊ ಹಾಗಾಗಿ ಲೇಟ್ ಆಯ್ತು, ದಯವಿಟ್ಟು ಕ್ಷಮಿಸಿ ಇವತ್ತಿನ ಬ್ಲಾಗ್ ಲೇಟ್ ಆದದಕ್ಕೆ. ಮತ್ತೆ ಅದೇ ನಾನು ಹೇಳಿದಾಗೆ ಇಬ್ರು ಮಾತ್ರ 200ಕ್ಕಿಂತ ಹೆಚ್ಚು ಲೈಕ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಒಂದು 23 ಏನೋ ಕಂಟೆಸ್ಟೆಂಟ್ ಭಾಗವಹಿಸಿದ್ರು. ಅದರಲ್ಲಿ ಇಬ್ರು. ಸೊ ಇಬ್ರಲ್ಲಿ ನಾನೀಗ ಸೆಲೆಕ್ಟ್ ಮಾಡ್ತೇನೆ. ಫಸ್ಟಿಗೆ ಚೀಟಿ ಹಾಕಿರ್ತೇನೆ, ಚೀಟಿಯಲ್ಲಿ ಬರಿಬೇಕಷ್ಟೇ. ಸೊ ನೋಡಿ ಇವತ್ತೆಲ್ಲ ಲೇಟ್ ಆಗ್ಲಿಕ್ಕೆ ಕಾರಣ ಇವಳೆ. ನೋಡಿ ಎಷ್ಟು ಪದ ಮಾಡ್ತಾಳೆ. ಓಯ್ ದಾತ ಆತ ಪೋಕ್ರಿ. ಸರಿ, ನಾನೀಗ ಸೆಲೆಕ್ಟ್ ಮಾಡ್ತೇನೆ. ನೋಡು ದಾತ. ನೋಡಿ ನಂಗೆ ಕೂತ್ಕೊಳ್ಕೆ ಬಿಡ್ತಿಲ್ಲ ಇವತ್ತಿವಳು. ನೋಡಿ ನಾನು ಚೀಟಿ ತೆಗಿಲಿಕ್ಕೆ ಅಂತ ರೆಡಿ ಮಾಡಿಟ್ಟದ ಅವಳು ಎಲ್ಲ ಹರಿದಾಕಿದ್ಲು. ನೋಡಿ ಹೀಗೆ ಮಾಡಿದ್ರೆ ನಾನು ಎಂತ ಮಾಡುದು ಹೇಳಿ ಗೈಸ್, ಹೇಳಿ. ನೋಡಿ ಇವಳ ಅವಸ್ಥೆ ನೋಡಿ. ಸೊ ಎಲ್ಲ ಹಾರ್ತಾ ಉಂಟು. ಇವಳು ಸುಪದ್ರ, ಜೀವಿತ ಮತ್ತೆ ಭಾಗ್ಯ ನವೀನ್ ರೈ ಅವರು. ಸೊ ಇಬ್ಬರ ಹೆಸರು ಮಾತ್ರ ನೋಡುವ. ಇಬ್ಬರಲ್ಲಿ ಯಾರು ಇವತ್ತಿನ ವಿನ್ನರ್ ಅಂತ ನೋಡುವ, ಓಕೆನಾ? ನಿಮ್ಗೆ ಲೈವ್ ಆಗಿ ತೋರಿಸ್ತೇನೆ. ಇದ್ರಲ್ಲಿ ಎಡಿಟ್ ಎಂತ ಇಲ್ಲ. ನನ್ನ ಮಗಳು ಇದ್ರಲ್ಲಿ ಯಾವುದನ್ನು ತೆಗ್ಲು ಅವರು ವಿನ್ನರ್, ಓಕೆನಾ? 2 ಚೀಟಿ ಕೂಡ ಇಟ್ಟಿದ್ದೇನೆ ನೋಡಿ. ಮಗೆ ಒಂಜಿದೆಪ್ಪುಲೆ. ಹಾ, ಒಂದು ತೆಗ್ಲ ಅವಳು ಆಲ್ರೆಡಿ. ಸೊ ಅದನ್ನೇ ನಾನು ತೋರಿಸ್ತೇನೆ ಇಲ್ಲಿ ನಿಮ್ಗೆ. ಎಸ್, ಅಯ್ಯೋ ಬಾಲೆ ಜೀವಿತ. ಎಸ್, ಇವತ್ತಿನ ವಿನ್ನರ್ ಜೀವಿತ ಬೇಕಂತೆ ಮಗುವಿಗೆ. ನೋಡಿ ಎಸ್, ಇವತ್ತಿನ ವಿನ್ನರ್ ಜೀವಿತ. ಸೊ ಕಂಗ್ರಾಚುಲೇಷನ್ಸ್ ಜೀವಿತ. ಸೊ ಸಾರಿ, ಇವರು ಸೊ ಜಸ್ಟ್ ಮಿಸ್. ಇವತ್ತಿನ ಅದೃಷ್ಟಶಾಲಿ ಜೀವಿತ ಅವರು. ಸೊ ಅವರಿಗೆ ಆದಷ್ಟು ಬೇಗ ನಾನು ಗಿಫ್ಟ್ ಅನ್ನ ಕಳಿಸಿಕೊಡ್ತೇನೆ. ಲಾಸ್ಟ್ ಟೈಮ್, ಒಂದು ನಿಮಿಷ ನಾನು ಸೆಲ್ಫಿ ವಿಡಿಯೋ ಮಾಡ್ತೇನೆ.
ನನ್ನ ಬುಕ್, ನಾನು ಯೂಟ್ಯೂಬಿನ ಬಗ್ಗೆ ಎಲ್ಲ ಬರ್ದಿಡುವ ಅಂತ ಹೇಳಿ ಬುಕ್ ತೆಗ್ದಿಟ್ಟದು ನೋಡಿ, ಅದನ್ನು ಪುರಿಂಚಿ ಇಟ್ಟಿದ್ದಾಳೆ ನೋಡಿ, ಎಲ್ಲ ಬಾಯಿಗೆಲ್ಲ ಹಾಕೊಂಡು. ಅಯ್ಯೋ, ಇವತ್ತು ನನ್ಗೆ ಇವಳ ಹಿಂದೆ ಆಯ್ತು, ಸಾಕಾಯ್ತು ಗೈಸ್, ಸಾಕಾಯ್ತು. ಟೇಪ್ ಚೀಚಿ ತುಕ, ಬಾಯಿಗೆ ಪಾಡ್ಯಾರ, ಬಾಯಿ ಓಪನ್ ಮಾಡುದಿಲ್ಲ ಅವಳು. ಚೀ ಚೀ ಬಾಬಾ, ಚಿಚಿ ಬಾಬಾ. ಹೀ ಎಸ್, ಲಾಸ್ಟ್ ಟೈಮ್ ಮಕ್ಕಳದ್ದು ನಾನು ಹಾಕಿದ್ದೆ ಅಲ್ವಾ, ಕೃಷ್ಣ ವೇಷದ್ದು. ಸೊ ಎಲ್ರಿಗೂ ಕೂಡ ಗಿಫ್ಟ್ ರೀಚ್ ಆಗಿದೆ. ಸೊ 5 ಜನರಿಗೆ ಕಳಿಸಿದ್ದೇನೆ ಟೋಟಲ್ ಆಗಿ. ಮಕ್ಕಳಲ್ಲಿ ಭೇದ ಭಾವ ಬೇಡ ಅಂತ ಹೇಳಿ ಎಲ್ರಿಗೂ ಒಂದೇ ತರದ ಗಿಫ್ಟ್. ನಾನು ಗಿಫ್ಟ್ ಯಾವ್ದು ಅಂತ ಹಾಕ್ತೇನೆ. ಸೊ ನನ್ನ ಆ ಗಿಫ್ಟ್ ಚೂಸ್ ಮಾಡ್ಲಿಕ್ಕೆ ಕಾರಣ ಉಂಟು. ಸೊ ಕೃಷ್ಣನ ಮತ್ತೊಂದು ಅವತಾರ ಅಲ್ವಾ ಇದು, ಶ್ರೀರಾಮ. ಸೊ ಅದಕ್ಕೆ ಅಯೋಧ್ಯೆ ಟೈಪ್ ಅಲ್ಲಿರುವಂತಹ ಸ್ಟ್ಯಾಚು ಅನ್ನ ಕೊಟ್ಟು ಕಳಿಸಿದ್ದೇನೆ. ಸೊ ಎಲ್ರಿಗೂ ಕೂಡ ಕೊಟ್ಟಿದ್ದೇನೆ 5 ಜನರಿಗೆ. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಏನು ನಂಗೆ ಇನ್ನೂ ಮೆಸೇಜ್ ಬಂದಿಲ್ಲ, ಬಟ್ ಅವರಿಗೆ ರೀಚ್ ಆಗಿದೆ. ಎಸ್, ನಾನು ಯಾವುದು ಅಂತ ಫೋಟೋ ಹಾಕ್ತೇನೆ. ಸೊ ಈ ಸಲದ ಗಿಫ್ಟ್ ಇದು. ನಾನು ನೆಕ್ಸ್ಟ್ ಜೀವಿತ ಸಿಕ್ಕಿದ್ಮೇಲೆ ಅಥವಾ ಅವರಿಗೆ ನಾನು ಕೊಟ್ಟು ಕಳಿಸ್ತೇನೆ. ಒಂದಷ್ಟು ಸಿಗ್ತೇನೆ, ಇಲ್ಲದಿದ್ರೆ ಕೊಟ್ಟು ಕಳಿಸ್ತೇನೆ. ಸೊ ಕಂಗ್ರಾಚುಲೇಷನ್ಸ್ ಜೀವಿತ, ತುಂಬಾ ಖುಷಿ ಆಯ್ತು. ಪಾರ್ಟಿಸಿಪೇಟ್ ಮಾಡಿದ್ರಿ. ಸೊ ತುಂಬಾ ಜನ ತುಂಬಾ ಶೇರ್ ಮಾಡಿದ್ರಿ, ಮತ್ತೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ ಎಲ್ರು ಕೂಡ ವಿನ್ನರ್ಸೇ. ಸೊ ಎಲ್ರಿಗೂ ಕಂಗ್ರಾಚುಲೇಷನ್ಸ್. ಆದ್ರೆ ಅದರಲ್ಲಿ ಅದೃಷ್ಟಶಾಲಿ ಒಬ್ರೆ ಜೀವಿತ ಮಾತ್ರ. ಜೀವಿತ ಅಂತ ಹೇಳಿದ್ರೆ ಅದೇ ಜೀವಿತ ಬಿರುವಾಸ್ತುಳು ಟಾಕ್ಸ್ ಉಂಟಲ್ಲ, ಯೂಟ್ಯೂಬರ್. ಸೊ ಅವರಿಗೆ ಗಿಫ್ಟ್ ಹೋಗಿದೆ. ಬೇಕಾದ್ರೆ ಒಂದ್ ವೇಳೆ ಏನಾದ್ರೂ ಡೌಟ್ ಇದ್ರೆ ಜಸ್ಟ್ ಹೋಗಿ ನನ್ನ ಯೂಟ್ಯೂಬ್ ಅಲ್ಲಿ ಕಮ್ಯುನಿಟಿ ಪೋಸ್ಟ್ ಚೆಕ್ ಮಾಡಿ. ಅವರಿಗೆ ಹೈಯೆಸ್ಟ್ ಲೈಕ್ಸ್ ಇದೆ. ಸೊ ಪ್ಲಸ್ ಈ ಹೈಯೆಸ್ಟ್ ಅಂದ್ರೆ 200ಕ್ಕಿಂತ ಹೆಚ್ಚು ಲೈಕ್ಸ್ ಬಂದವರು ಅಂತ ಹೇಳಿದೆ ನಾನು. ಸೊ 200ಕ್ಕಿಂತ ಹೆಚ್ಚು ಲೈಕ್ಸ್ ಬಂದವರು ಇಬ್ಬರೇ. ಸೊ ಅದರಲ್ಲಿ ಜೀವಿತ ಅವರು ಕೂಡ. ಸೊ ಇಬ್ಬರನ್ನ ನಾನು ಸೆಲೆಕ್ಟ್ ಮಾಡಿದ್ದೆ. ಅದ್ರಲ್ಲಿ ನನ್ನ ಮಗಳು ಯಾರ ಚೀಟಿ ತೆಗೆದು ಅವರನ್ನು ನಾನು ವಿನ್ನರ್ ಅಂತ ಅನೌನ್ಸ್ ಮಾಡಿದ್ದೇನೆ. ಓಕೆನಾ. ಸೊ ನನ್ಗೆ ಅವಳು ವಿಡಿಯೋ ಮಾಡಿಗೆ ಬಿಡ್ತಿರ್ಲಿಲ್ಲ, ಹಾಗಾಗಿ ಲೇಟ್ ಆಯ್ತು. ಸೊ ನೆಕ್ಸ್ಟ್ ಇದೇ ತರ ತುಂಬಾ ನಾನು ಕಾಂಪಿಟೇಷನ್ಸ್ ಗಳನ್ನ ಇಡ್ತೇನೆ. ಯಾಕಂತ ಹೇಳಿದ್ರೆ ರಿಕ್ವೆಸ್ಟ್ ಬಂದಿದೆ ತುಂಬಾ, ಈ ತರ ಇಡಿ ಅಂತ ಹಾಗೆ ಅಂತ. ಬಟ್ ನನ್ಗೆ ಅನ್ಸೋದು ಈ ಸಲ ತುಂಬಾ ಕಡಿಮೆ ಬಂತು ಅಂತ. ಟೀಚರ್ಸ್ ಒಟ್ಟಿಗೆ ಯಾರು ಫೋಟೋ ತೆಗೆಯೋದಿಲ್ವಾ? ಟೀಚರ್ಸ್, ನಮ್ಮ ತಾಯಿ ಕೂಡ ಟೀಚರೇ, ಕೆಲವರು ಹಾಕಿದ್ದಾರೆ ತಾಯಿಯೊಟ್ಟಿಗೆ. ಓಕೆನಾ. ತಾಯಿ ಮೊದಲ ಗುರು ಅಂತ ಹೇಳ್ತಾರೆ. ಸೊ ಗುರುಗಳು ಅಂತ ಹೇಳಿದ್ರೆ ತಾಯಿ ಕೂಡ ಅಲ್ವಾ, ತಾಯಿ ಜೊತೆ ಫೋಟೋ ಕಳಿಸ್ಬೋದಿತ್ತು. ಬಟ್ ನಾನು ಹೇಳಿಕ್ ಹೋಗಿಲ್ಲ. ಯಾಕಂತ ಹೇಳಿದ್ರೆ ಗುರು ಅಂತ ಬೇರೆ ಬೇರೆ ಇದ್ರಲ್ಲಿ ಬೇರೆ ಬೇರೆ ಇರ್ತಾರಲ್ವಾ. ಸೊ ಹಾಗಾಗಿ ನಿಮ್ಗೆ ಕಳಿಸ್ಬೋದಿತ್ತು. ಓಕೆನಾ. ಬಟ್ ಕಳಿಸ್ಲಿಲ್ಲ. ಹಾಗಾಗಿ ನೀವು ನೋಡಿ, ಗಿಫ್ಟ್ ನಿಮ್ಗೆ ಮಿಸ್ ಆಯ್ತು. ಎಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ, ಟೇಕ್ ಕೇರ್.